ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಬೆಸೆಂಟ್ಗೆ 100 ವರ್ಷದ ಸಂಭ್ರಮ ಸಡಗರ, ಹೃದಯ ಸ್ಪರ್ಶಿ ನೆನಪುಗಳು, ಅದರ ಒಂದು ಝಲಕ್ ಇಲ್ಲಿದೆ. ಮಾನವ ಪ್ರೀತಿಯ ದಿವ್ಯ ಸಂದೇಶವನ್ನು ಸಾರಿ ಜ್ಞಾನದ ಅಗತ್ಯತೆಯ ಅರಿವನ್ನು ಮಹಿಳೆಯರ ಮನೋಭಿತ್ತಿಯಲ್ಲಿ ಬಿತ್ತಿ ಪ್ರಗತಿಯೆಡೆಗೆ ದಾಪುಗಾಲಿಡುವಂತಹ ಸ್ಥೈರ್ಯ ತುಂಬಿ ಮುನ್ನಡೆಸಿದ ಪ್ರಾತಃ ಸ್ಮರಣೀಯೇ ಡಾಕ್ಟರ್ ಆನಿ ಬೆಸೆಂಟ್. ಅವರು ಕ್ರಮಿಸಿದಂತಹ ಹಾದಿಯನ್ನು, ಊರಿದ ದಿಟ್ಟ ಹೆಜ್ಜೆಯ ಗುರುತುಗಳನ್ನು ದಾಖಲಿಸಿ ಕಿರಿದಾಗಿ ನಮ್ಮ ಮುಂದೆ ಇಡುತ್ತಾರೆ ಬೆಸೆಂಟ್ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ರಕ್ಷಿತಾ ಎಂ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ಶಿಕ್ಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಗೆಳತಿಯರೇ, ತಮ್ಮೆಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ಆನಿ ಬೆಸೆಂಟ್ ಸ್ಥಾಪಿಸಿದ ನಮ್ಮ ಬೆಸೆಂಟ್ ಸಂಸ್ಥೆಯು ಶತಮಾನೋತ್ಸವಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತಿದೆ. ಈ ಸಂಭ್ರಮದ ಆಚರಣೆಯ ಪ್ರಯುಕ್ತ ಇಂದು ನನಗೆ ಆನಿ ಬೆಸೆಂಟ್ ಜೀವನ ಮತ್ತು ಸಾಧನೆಯ ಬಗ್ಗೆ ಒಂದೆರಡು ಮಾತುಗಳಾಡಲು ಅವಕಾಶ ಸಿಕ್ಕಿದ್ದಕ್ಕಾಗಿ ಹೆಮ್ಮೆ ಎನಿಸುತ್ತಿದೆ. ಅನಾದಿ ಕಾಲದಿಂದ ನಮ್ಮ ನಾಡು, ನುಡಿ, ಸಂಸ್ಕೃತಿ, ಪರಂಪರೆಯನ್ನು ಕಟ್ಟಿ ಬೆಳೆಸಿದ ಮಹಾತ್ಮರು ಅಸಂಖ್ಯ. ಇವರಲ್ಲಿ ನಮ್ಮ ದೇಶದ ಹಿರಿಮೆ ಗರಿಮೆಗಳನ್ನು ಜಗತ್ತಿನ ಉತ್ತುಂಗ ಶಿಖರದಲ್ಲಿ ನಿಲ್ಲಿಸಿದ ಕೀರ್ತಿ ಆನಿ ಬೆಸೆಂಟರದಾಗಿದೆ. ಆನಿ 1847 ಅಕ್ಟೋಬರ್ 1 ಲಂಡನ್ನಿನಲ್ಲಿ ಹುಟ್ಟಿದರು. ತಾಯಿ ಐರಿಷ್ ಮಹಿಳೆ, ತಂದೆ ಬಲು ವಿದ್ಯಾವಂತರು, ಗಣಿತ ತಜ್ಞರು, ಅಲ್ಲದೆ 7-8 ಭಾಷೆಗಳಲ್ಲಿ ಪ್ರವೀಣರು. ಆನಿ ಬಾಲ್ಯದ ದಿನಗಳನ್ನು ತುಂಬ ಸಂತೋಷದಿಂದ ಕಳೆದು ವಿದ್ಯಾರ್ಜನೆ ಮಾಡಿದರು. ಪ್ರಖ್ಯಾತ ಕವಿಗಳು, ಲೇಖಕರ ಒಡನಾಟದಿಂದ ಮತ್ತು ಪ್ರವಾಸದಿಂದಲೂ ಅವರ ತಿಳುವಳಿಕೆ ಹೆಚ್ಚಿತು. ಆ ದಿನಗಳಲ್ಲಿ ಆನಿಯನ್ನು ಬೆಳೆಸಿದ್ದು ಶ್ರೀಮತಿ ಮ್ಯಾರೆಟ್ ಎಂಬುವರು. ಆನಿ ಭಾರತಕ್ಕೆ ಬಂದು ಇದೇ ತನ್ನ ದೇಶವೆಂದು ಸ್ವೀಕರಿಸಿ ತಾನಿದ್ದ ಎಲ್ಲ ಕಡೆಯಲ್ಲೂ ದೀನ ದಲಿತರ ಸೇವೆಗಾಗಿ ತನ್ನ ಬಾಳನೆ ಮುಡುಪಾಗಿಟ್ಟರು. ಆನಿ ಬೆಸೆಂಟ್ ಕತೆ ನಿಜಕ್ಕೂ ರೋಮಾಂಚನಕಾರಿ. 1866ರಲ್ಲಿ ಕ್ರೈಸ್ತ ಮಾದರಿಯ ಫ್ರಾಂಕ್ ಬೆಸೆಂಟ್ ಎಂಬುವರ ಜೊತೆ ತಾಯಿ ಒತ್ತಾಯದಿಂದ ಫ್ರಾಂಕ್ ಬೆಸೆಂಟ್ ಅವರನ್ನು ಮದುವೆಯಾದರು. ಮದ್ರಾಸಿನ ಅಡಿಯಾರ್ನಲ್ಲಿ ನೆಲೆಸಿದ ಬೆಸೆಂಟ್ 1889ರಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಆಫ್ ಇಂಡಿಯಾವನ್ನು ಸ್ಥಾಪಿಸಿ ಇಡೀ ಭಾರತವನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರು. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಬೆಸೆಂಟ್ ಅವರು ಹೋಮ್ ರೂಲ್ ಚಳುವಳಿಯ ನಾಯಕಿಯಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದರು. ಆನಿ ಅವರು ಭಾರತೀಯ ಮಹಿಳೆ ಬಗ್ಗೆ ತೀವ್ರ ಕಳಕಳಿ ಇತ್ತು. ಶಿಕ್ಷಣ ಒಂದು ಮಹಿಳೆಯನ್ನು ಮೇಲ್ಗೆತ್ತಬಲ್ಲದು ಎಂದು 1898ರಲ್ಲಿ ವಾರಣಾಸಿಯಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು. ಆನಿ ಬೆಸೆಂಟ್ ದುಡಿದ ರೀತಿ ನೋಡಿದರೆ ಅವರು ಬಿಡುವೇ ಇಲ್ಲದೆ ಇತರರಿಗಾಗಿ ದುಡಿಮೆ ನಡೆಸಿದ ಯಂತ್ರವು ಎನ್ನುವಷ್ಟು ಆಶ್ಚರ್ಯವಾಗುತ್ತದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಎಂಬ ಗೀತೋಕ್ತಿಯ ಉಪದೇಶದಂತೆ ಅವರ ಮನಸ್ಸಿನ ಸಮಭಾವವನ್ನು ಸಾಧಿಸಿಕೊಂಡಿದ್ದರು. ದೇಶದ ಎಲ್ಲೆಡೆ ಸಂಚರಿಸಿ ಮಂಗಳೂರಿಗೆ ಬಂದು 1918ರಲ್ಲಿ ಬೆಸೆಂಟ್ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು. ಇದು ವಿಸ್ತಾರವಾಗಿ ಬೆಳೆದು ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಪದವಿವರೆಗೆ ನಮ್ಮ ಜಿಲ್ಲೆಯ ಆಸುಪಾಸು ಜಿಲ್ಲೆಗಳ ಸಾವಿರಾರು ಮಹಿಳೆಯರಿಗೆ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಆನಿ ಬೆಸೆಂಟ್ ರಾಜಕೀಯ ಚಟುವಟಿಕೆ, ಸಮಾಜ ಸುಧಾರಣೆ, ಶಿಕ್ಷಣದ ಪರಿಷ್ಕರಣೆ, ದಲಿತರ ಉದ್ಧಾರ, ಅನ್ಯಾಯಕ್ಕೆ ಪ್ರತಿಭಟನೆ ಇವೆಲ್ಲ ಬೆರೆತ ವಿಶಾಲ ದೃಷ್ಟಿಯ ವೀರ ಮಹಿಳೆ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದು ನಾವೆಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸೋಣ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. His Holiness Swami Ji Jitakamanand Ji emphasized the importance of holistic education for youth of today. Realizing the changing needs of society, we have set up a string of institutions to educate both boys and girls and groom them for the success in life. On this occasion, I request Ms. Dimples D'Souza, representative of Sri Manel Srinivas Naik Memorial Postgraduate Institute of Management Studies, to speak about the noble soul Dr. Annie Besant. A very good afternoon and a hearty welcome to you all. Annie Besant once said, "Better remain silent, better not even speak if you are not prepared to act."
Yes, my friends, she is the same Dr. Annie Besant who laid the foundation stone for Besant Primary School and through whose inspiration we have grown so far. Speaking about her childhood, Annie Besant was born as Annie Wood on October 1st, 1847, in a middle-class family of Irish descent in Clemphem, London. The young Annie was kept under the care of her mother's friend, Ellen Marrett, due to the family's lack of financial means. Under the guardianship of Marrett, Annie secured good education and she also traveled to Europe. These expeditions shaped much of her future thinking and her outlook. It was after her marriage to Anglican clergyman Frank Besant that Annie began to develop a political bent of mind. She wanted answers. She had an active, inquiring spirit. She worried about the Bible, about human suffering, about Christ's punishment, and about hell. Her thoughts at this time were moving in a humanistic direction. One day, she locked herself in the church and, feeling rather foolish, climbed the pulpit to try out her speaking skills. And friends, this is what she said. "What is your hope? A heaven in the clouds? I point to you a heaven attainable on earth. You serve warmly a God invisible and unknown, and yet you cannot serve your brother who is sitting right beside you. If you want inspiration in feeling, in sentiment, then perhaps you would keep to your Bible and creeds. But if you want inspiration to work, then go and walk through the east of London or the back streets of Manchester. You are inspired to tenderness as you gaze to the wounds of Jesus died in Judea long ago. Yet you find no inspiration in the men and women dying." Yes, my friends, it was at this time that she felt the power and delight that came upon her as a voice rode down the aisle. And she knew that the gift of speech was hers. The conflicting opinion between Annie and Frank let the couple part ways in the year 1873. Eventually, Annie left to England with her daughter, Mabel. She undertook part-time study at the Birkbeck Literacy and Scientific Institution. While Annie had gained a popular status through her write-ups and public speeches, it was at this time when she published a book on birth control in association with Charles Broadlow that she became a household name. And then, my friends, there was no looking back for her. She became the president of the Theosophical Society. During her presidency, she became actively involved in the freedom struggle of Indian independence. She founded the Home Rule League. Additionally, she initiated the Banaras Hindu University. She became the first woman president of the Indian National Congress in the year 1917. She became widely recognized for her radical views as she openly expressed her the support for freedom of thought, women's rights, secularism, Fabian socialism, and workers' rights. In the year 1931, she became severely ill. She breathed her last on September 20th, 1933. Her body was cremated. Yes, my friends, her body was cremated, but her thoughts and her ideology still remained in our hearts. A neighborhood near the Theosophical Society in Chennai is named after her as Besant Nagar. Also, a school started by her contemporaries
in Chennai is renamed after her as Besant Hill School in her honor. My friends, I would like to end my speech with the quoting of Annie Besant. She says, realizing God needs no scriptures, because he has touched the source when hence all scriptures flow. Thank you. It is befitting on such occasion that a great personality should address us. We have amidst us Sri Raghavendra Prabhu, former secretary and now an active member of Theosophical Society. Sri Raghavendra Prabhu, the former associate professor of history, Canara College, Mangalore, was also the chairperson of Karnataka Government Textbook Preparation Committee on Social Sciences. He was also the former principal of CLHRD, Valencia, Mangalore. His association with the Theosophical Society for the last 37 years helped him to serve the society. I request Professor Raghavendra Prabhu to share his views on Dr. Annie Besant and convey his wishes on this occasion. Sanmanya Sri Kudpi Jagdish Shanayavare, ಈ ಸಭೆ ಅಧ್ಯಕ್ಷರವರು, ಖ್ಯಾತ ಇತಿಹಾಸಗಾರ ಪ್ರೊಫೆಸರ್ KM ಲೋಕೇಶ್ ಅವರೇ, ಮಹಾನ್ ಬ್ಯಾಂಕರ್ ವಿಠಲ್ದಾಸ್ ಲೀಲಾಧರ್ ಅವರೇ, ಮತ್ತು ವೇದಿಕೆಯಲ್ಲಿ ಮತ್ತು ಇಲ್ಲಿ ಕೆಳಗೆ ಸಭೆಯಲ್ಲಿರುವ ವಿಶೇಷ ವ್ಯಕ್ತಿಗಳೇ, ಆತ್ಮೀಯ ಶಿಕ್ಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇಬ್ಬರು ಬಂದು ಮಾತಾಡಿದರು. ಅದ್ಭುತವಾಗಿತ್ತು. ಈ ಕೋರಿ ಲಕ್ಷ್ಮಿ ಮಾತಾಡಿದ ಮೇಲೆ ನಾನು ಮಾತಾಡೋ ಎಷ್ಟು ರಿಲೆವೆಂಟ್ ಅಂತ ನನಗೂ ಗೊತ್ತಿಲ್ಲ. ಎಲ್ಲ ವಿಷಯ ಕವರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಅವರಿಗೆ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಡಾಕ್ಟರ್ ಅನ್ನಿ ಬೆಸೆಂಟ್ ಕೂಡ ಅದ್ಭುತ ವಾಗ್ಮಿ ಆ ಕಾಲದ್ದು. ಅವರು ಇಲ್ಲಿ ಭಾಷಣ ಸ್ಟಾರ್ಟ್ ಮಾಡಿದಲ್ಲ, ಅವರು ಯುರೋಪ್ನಲ್ಲಿ ಸಾಕಷ್ಟು ಭಾಷಣ ಮಾಡಿದ್ದಾರೆ. ಖ್ಯಾತ ವ್ಯಕ್ತಿಯವರು. ಬರ್ನಾರ್ಡ್ ಶಾ ಮತ್ತು ಈ ಥರ ಗ್ರೇಟ್ ಇಂಟೆಲೆಕ್ಚುವಲ್ಸ್ ಅವರ ಸಂಪರ್ಕದಲ್ಲಿದ್ದರು. ಅವರು ತುಂಬ ಖ್ಯಾತ ಮಹಿಳೆ, ತುಂಬ ವಿದ್ಯಾವಂತ ಮತ್ತು ಬೇಸಿಕಲಿ ಆಧ್ಯಾತ್ಮ ವ್ಯಕ್ತಿಯವರು. ಅವರು ದ ಗ್ರೇಟೆಸ್ಟ್ ವುಮನ್ ಒರೇಟರ್ ಆಫ್ ಯುರೋಪ್ ಅಂತ ಕರೀತಿದ್ದರು. ದ ಗ್ರೇಟೆಸ್ಟ್ ವುಮನ್ ಒರೇಟರ್ ಆಫ್ ಯುರೋಪ್, ಇಂಡಿಯಾ ಅಲ್ಲ. ಎನಿವೇ, ಅವರು ಇಂಡಿಯಾಕ್ಕೆ ಬಂದದ್ದು 1893 ಬಂದಿದ್ದರು. ಇಲ್ಲಿ ಬರುವಾಗ ಎಲ್ಲ ವಿಚಾರಗಳನ್ನು, ಇಲ್ಲಿಯ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಇಲ್ಲಿ ಮೌಲ್ಯಗಳು, ಜನರ ಸರಳತೆ, ಇದನ್ನೆಲ್ಲ ಅರ್ತಿದ್ದರು ಅವರು. ಅದಕ್ಕೋಸ್ಕರ ಇಲ್ಲಿ ಬಂದದವರು. ಭಾರತದ ಬಗ್ಗೆ ವಿಶೇಷ ಅವರು ಅಧ್ಯಯನ ಮಾಡಿದರು. ಕೃತಿಗಳನ್ನು ಕೂಡ ಬರೆದಿದ್ದಾರೆ, ಅನೇಕ ಕೃತಿ, 163 ಕೃತಿಗಳನ್ನು ಬರೆದಿದ್ದಾರೆ ಅವರು. ಇಂಡಿಯಾಕ್ಕೆ ಬಂದರೂ ಕೂಡ ಇಡೀ ದೇಶ ಸುತ್ತಾಡಿದರು. ಕೊನೆಗೆ ಬನಾರಸಿಗೆ ಹೋಗಿ, ವಾರಣಾಸಿಗೆ ಹೋಗಿ ಅಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿದರು. ಶಾಲೆ ಪ್ರಾರಂಭದಲ್ಲಿ ಮತ್ತು ಕಾಲೇಜ್ ಆಯ್ತದೆ. ವಿಶೇಷವಾಗಿ ಇದು ಬೆಳೆಯಿತು. ರಾಜರು ಅದಕ್ಕೆ ಸಹಾಯಧನ ಕೊಟ್ಟರು. ಕೊನೆಗೆ ಅವರೊಟ್ಟಿಗೆ ಇದ್ದವರು ಯಾರಂತ ಹೇಳಿದರೆ ಶ್ರೀ ಭಗವಾನ್ ದಾಸ್ ಅಂಥೇಳಿ. ಇವರು ವಾರಣಾಸಿಯ ಮೇಯರ್ ಕೂಡ ಆಗಿದ್ದರು. ಇವರ ಬಗ್ಗೆ ಅಪಾರ ಗೌರವ ಅವರಿಗೆ. ಅವರು ಕೂಡ ಇವರೊಟ್ಟಿಗೆ ಸೇರಿಕೊಂಡು ಸಂಸ್ಥೆಯನ್ನು ಬೆಳೆಸಿದರು. ನಂತರ ಮದನ್ ಮೋಹನ್ ಮಾಲವೀಯ, ಇವರು ಕೂಡ ದೊಡ್ಡ ಸಾಮಾಜಿಕ ಚಿಂತಕರವರು. ಅವರು ಕಾಶಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡುವ ಅವಸರದಲ್ಲಿ ಇರುವಾಗ ಬೆಸೆಂಟ್ ಅವರನ್ನು ಕಂಡು ಈ ಸಂಸ್ಥೆಯನ್ನು ನೀವು ಸೇರಿಕೊಳ್ಳಿ, ಬಿಕಾಸ್ ಇಟ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್, ಅವರಿಗೆ ಕೊಟ್ಟರು. ಅದು ಮುಂದೆ BHU ಆಗಿ ಅರಳಿಕೊಂಡಿತ್ತು. ಈ ಕಥೆ ನಮಗೆ ಗೊತ್ತು.
ಈಗ ಅವರು ಮಂಗಳೂರಿಗೆ 2 ಸಲ ಬಂದಿದ್ದರು. ಒಂದು ಸಲ ಈ ಇಲ್ಲಿಯ ಥಿಯಾಸಫಿಸ್ಟ್ನವರು ಅವರಿಗೆ ಆಹ್ವಾನ ಮಾಡಿದರು, ಇಲ್ಲೆಲ್ಲ ಬಂದು ಇಲ್ಲಿ ಸ್ಥಿತಿಗತೆಲ್ಲ ಮಾಡಿದರು. ಮತ್ತು ಇಲ್ಲಿಯ ಕೆಲವು ಥಿಯಾಸಫಿಸ್ಟರಿಗೆ ಪ್ರೇರಣೆ ನೀಡಿ ಒಂದು ಬಾಲಿಕಾ ಶಾಲೆ ಅಂತ ಒಂದು ಮಾಡಿದರು. ಎಲ್ಲ ಹೇಳಿದ್ದಾರೆ. ಆಚೆ ರಸ್ತೆಯಲ್ಲಿ ಒಂದು ಬಂಗ್ಲೆ ಇತ್ತು, ಕಮಲಾದೇವಿ ಚಟ್ಟೋಪಾಧ್ಯಾಯ ಅವ್ರದ್ದಿತ್ತು, ಅವರು ಕೊಟ್ಟರವರಿಗೆ 1 ವರ್ಷ ಅಲ್ಲಿತ್ತು. ಮುಂದೆ 1919ನಲ್ಲಿ ಅವರನ್ನು ಇನ್ವೈಟ್ ಮಾಡಿದರು, ಬೆಸೆಂಟ್ರನ್ನು, ನೀವು ಫೌಂಡೇಶನ್ ಸ್ಟೋನ್ ಹಾಕಬೇಕಂತೇಳಿ. ಆವಾಗ ಇಲ್ಲಿ ಬಂದಿದ್ದು 2 ಸಲ ಬಂದಿದ್ದರು. ಅಲ್ಲಿ ಬಂದು ಅವರೊಂದು ಫೌಂಡೇಶನ್ ಸ್ಟೋನ್ ಹಾಕಿದರು. ಪ್ರಾರಂಭದಿಂದಲೂ ಅವರು ನ್ಯಾಷನಲ್ ಸ್ಕೂಲ್ಸ್ ಅಂತ ಹೇಳಿದರು, ನ್ಯಾಷನಲ್ ವಿಮೆನ್ಸ್ ನ್ಯಾಷನಲ್ ಸ್ಕೂಲ್. ಇಲ್ಲಿಯ ಸಂಸ್ಥೆ ಕೂಡ ಅದೇ ಹೆಸರಿಡ್ತಾರೆ, ನ್ಯಾಷನಲ್. ಆ ಶಬ್ದ ಒತ್ತಿ ಹೇಳ್ತಾರೆ. ಯಾಕಂತ ಹೇಳಿದರೆ ಸ್ವಾಮೀಜಿಯವರು ಮತ್ತು ಇತರ ಅನೇಕ ಮಂದಿ ಹೇಳಿದಾಗೆ ಭಾರತೀಯ ಸಂಸ್ಕೃತಿ ಮೌಲ್ಯಗಳನ್ನು ನಾವು ರೂಪಿಸಿಕೊಳ್ಬೇಕು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ. ಬನಾರಸ್ನವರವರ ಕಾಲೇಜಿನಲ್ಲಿ ಪ್ರತಿಯೊಬ್ಬರೂ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಪರಿಚಯ ಮಾಡುವ ಅವರಿಗೆ ಅವಕಾಶ ಕೊಟ್ಟರು. ಆದ್ದರಿಂದ ಬೇಸಿಕಲಿ ಇಟ್ ಈಸ್ ಎ ಎಜುಕೇಷನಲ್ ಮೂವ್ಮೆಂಟ್ ಬೇಸ್ಡ್ ಆನ್ ಇಂಡಿಯನ್ ವ್ಯಾಲ್ಯೂಸ್ ಆ್ಯಂಡ್ ಕಲ್ಚರ್. ಕರ್ನಾಟಕದಲ್ಲಿ 2 ಕಡೆ ಮಾಡಿದ್ವಿ, ಒಂದು ಮಂಗಳೂರಿನಲ್ಲಿ ಮತ್ತು ನ್ಯಾಷನಲ್ ಕಾಲೇಜ್ ಬೆಂಗಳೂರಿನಲ್ಲಿ. ಇದು ನ್ಯಾಷನಲ್ ಸ್ಕೂಲ್ ಬೆಂಗಳೂರಿನಲ್ಲಿ, ಅದೀಗ ದೊಡ್ಡ ಸಂಸ್ಥೆಯಾಗಿ ನ್ಯಾಷನಲ್ ಕಾಲೇಜ್ ಪ್ರಖ್ಯಾತವಾಗಿದೆ. ತಮ್ಮ ಅಮೂಲ್ಯವಾದ ಮಾತುಗಳಿಗೆ ನಾವು ಋಣಿಗಳಾಗಿದ್ದೇವೆ ಸರ್. ಬೆಸೆಂಟ್ ಶತಮಾನೋತ್ಸವದ ಝಲಕನ್ನ ಇನ್ನಷ್ಟು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಬ್ರೇಕ್ ನಂತರ ಬೆಸೆಂಟ್ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬೆಸೆಂಟ್ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಯಿತು. ಅದರ ಝಲಕ್ ಇಲ್ಲಿದೆ. ಬೆಸೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಪ್ರಾಚಾರ್ಯೆಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಶ್ರೀಮತಿ ಸುಶೀಲಾರವರವರು. ಕನ್ನಡದ ಪ್ರಖ್ಯಾತ ಬರಹಗಾರ್ತಿಯಾಗಿ ಕವಯಿತ್ರಿಯಾಗಿ ಜನಮನವನ್ನು ಗೆದ್ದವರು. ಹಲವು ಪ್ರಶಸ್ತಿಗಳ ಸರಮಾಲೆಯನ್ನು ಮುಡಿಗೇರಿಸಿಕೊಂಡವರು. ಆ್ಯನಿ ಬೆಸೆಂಟ್ ಬಗ್ಗೆ ನೀವು ಸಾಕಷ್ಟು ಕೇಳಿದ್ದೀರಿ. ನಾನು ಬರೀ ಸ್ವಲ್ಪ ಚಿಕ್ಕದಲ್ಲಿ ಉಪನ್ಯಾಸ ಭಾಷಣ ಮುಗಿಸಿಬಿಡ್ತೇನೆ. ಆ್ಯನಿ ಬೆಸೆಂಟ್ ಅವರು ಒಂದು ಕಸಿ ಕಟ್ಟಿದ ಗಿಡ, ಅದು ಭಾರತ ಭೂಮಿ ಬಂದು ಹೊಂದಿಕೊಂಡಿತು. ಹಾಗೂ ದಿವ್ಯ ಪಾರಿಜಾತ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಯೂ ತನ್ನ ಕೆಲಸ ಕಾರ್ಯಗಳ ಬಗ್ಗೆ ಸೌರಭ ಸೂಸಿದಂತಹ ಒಂದು ದಿವ್ಯ ಪಾರಿಜಾತವೇ ಡಾಕ್ಟರ್ ಆ್ಯನಿ ಬೆಸೆಂಟ್. ಅವರ ಹಿನ್ನೆಲೆಯನ್ನೆಲ್ಲ ನಾನು ಹೇಳುವುದಿಲ್ಲ, ಅವರು ಆಗಮಿಸಿದ ಭಾರತದಲ್ಲಿ ಅವರ ಕೆಲಸದ ಬಗ್ಗೆ ಮಾತ್ರ ಹೇಳ್ತೇನೆ. ಅವರು ಹುಟ್ಟಿದ್ದು ಮಾತ್ರ ಒಂದು ವಾಕ್ಯ ಹೇಳ್ತೇನೆ. ಸರಿಯಾಗಿ 100 ವರ್ಷಗಳ ಮೊದಲು, ಸ್ವಾತಂತ್ರ್ಯ ಸಿಕ್ಕ 100 ವರ್ಷಗಳ ಮೊದಲು 1847 ಅಕ್ಟೋಬರ್ 1 ಅವರ ಜನ್ಮದಿನ. ಅವರು 1893 ನವೆಂಬರ್ 16ಕ್ಕೆ ಭಾರತಕ್ಕೆ ಆಗಮಿಸಿದರು. ಇದು ಅವರ ಕನಸಿನ ನಾಡಾಗಿತ್ತು. ಇಲ್ಲಿ ಬರುವುದು ನನಗೆ ಸ್ವರ್ಗ ಸಮಾನವಾದ ವಿಷಯ ಅಂತ ಹೇಳಿಕೊಂಡರು. ಇಲ್ಲಿ ಬಂದ ನಂತರ ಇದು ಎಷ್ಟು ಪವಿತ್ರ ಭೂಮಿ ಎಂಬುದು ಅವರ ಮೊದಲ ಉದ್ಗಾರವಾಗಿತ್ತು. ಅವರು ರಾಜಕೀಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ರಂಗದಲ್ಲಿ ಕೆಲಸ ಮಾಡಿದವರು. ಅವ್ರ ಶೈಕ್ಷಣಿಕವಾದ ಕೆಲಸ ನಮಗೆ ಬಹಳ ಪ್ರಸ್ತುತ. ಒಬ್ಬ ನೆಪೋಲಿಯನ್ ಹಿಲ್ ಎಂಬವನು ಹೇಳ್ತಾನೆ, ಇಫ್ ಯು ಕಾಂಟ್ ಡೂ ಗ್ರೇಟ್ ಥಿಂಗ್ಸ್, ಡೂ ಸ್ಮಾಲ್ ಥಿಂಗ್ಸ್ ಇನ್ ಎ ಗ್ರೇಟರ್ ವೇ. ಹಾಗೆ ಡೆಮೋಥಿನಸ್ ಎಂಬವನೊಬ್ಬನು ಹೇಳ್ತಾನೆ, ಸ್ಮಾಲ್ ಆಪರ್ಚುನಿಟೀಸ್ ಆರ್ ದ ಬಿಗಿನಿಂಗ್ ಆಫ್ ಗ್ರೇಟ್ ಎಂಟರ್ಪ್ರೈಸಸ್. ಅದೇ ರೀತಿ ಇನ್ನೊಂದು ಸಂಸ್ಕೃತದ ಒಂದು ವಾಕ್ಯ ಇದೆ, ವಿವೇಕ ಪೋತಕೋ ಮಹಾನ್. ಅಂದರೆ ಸಂಸಾರ ಸಾಗರದಲ್ಲಿ ವಿವೇಕ ಎಂಬುದೊಂದು ಅದನ್ನು ದಾಟಿದ ಒಂದು ನೌಕೆ ಅಂತೆ. ವಿವೇಕ ಇದ್ದರೆ ಯಾವುದೇ ಕಾರ್ಯ ಭಂಗ ಬಂದರೂ ಮತ್ತು ಪುನಃ ಮುಂದುವರಿಯುತ್ತದೆ. ಅಂತಹ ಒಂದು ಮನೋಭಾವ ಹೊಂದಿದಂಥ ವ್ಯಕ್ತಿ ಡಾಕ್ಟರ್ ಆ್ಯನಿ ಬೆಸೆಂಟ್. ಯಾಕೆಂದರೆ ಅವರು ವಿದೇಶದಿಂದ ಇಲ್ಲಿಗೆ ಆಗಮಿಸಿದಾಗ ಅವರಿಗೆ ಯಾವುದೇ ಸ್ವಾರ್ಥ ಇರಲಿಲ್ಲ. ಅವರದು ಒಂದು ಮುಗ್ಧವಾದ ಅಳಿಲ ಸೇವೆ ಹಂಬಲ ಮಾತ್ರ ಇತ್ತು. ಆದ್ದರಿಂದಲೇ ಅವರು ಯಶಸ್ವಿಯಾದರು. ಆ ಮುಗ್ಧತೆ ಮತ್ತು ನಿಸ್ವಾರ್ಥವಾದ ಮನೋಭಾವವನ್ನು ಮುನ್ನಡೆಸಿತು ಅಂತ ನಾನು ಭಾವಿಸಿದ್ದೇನೆ. ಭಾಳ ಸಂತೋಷನ ಕೊಟ್ಟಿದ್ದಾರೆ ನನ್ನಂಥವರಿಗೆ, ನಮ್ಮಂಥ ಹಿರಿಯರಿಗೆ. ಯಾಕೆಂದರೆ ಹಿರಿಯ ನಾಗರಿಕೆ ಯಾವಾಗಲೂ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇದ್ದೇ ಇರುತ್ತೆ.
ಆರೋಗ್ಯದ ಕಾಳಜಿ ನಮಗೆ ಒಂದು ಸ್ವಲ್ಪ ಇದ್ದರೆ ಆರೋಗ್ಯ ಕಾಳಜಿ. ಹಾಗೆ ಇಲ್ಲಿ ಬರುವಾಗ ಅನೇಕ ನನಗೆ ಭೇಟಿಯಾದರು, ಹೇಗಿದ್ದೀರಿ ಮೇಡಮ್, ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತಾ ಬಂದೆ. ಹಾಗೆ ಈ ಬೆಸೆಂಟ್ ಸಂಸ್ಥೆಯು ಅಂದರೆ ಈ ಸಮಾರಂಭವು ಬರೀ ಒಂದು ಸಂಧಿಸುವ ಸ್ಥಳ ಆಗಲಿಲ್ಲ, ಒಂದು ಸ್ಪಂದಿಸುವ ಸ್ಥಳವೂ ಆಯಿತು. ನನಗೆ ಸ್ಪಂದನ, ಆ ಪ್ರೀತಿಯ ಸ್ಪಂದನ ಭಾಳ ಇಷ್ಟವಾಯಿತು. ಅದಕ್ಕಾಗಿ ಆಡಳಿತ ಮಂಡಳಿ ಎಲ್ಲರನ್ನು ಅಭಿನಯಿಸುತ್ತಾ ಅವಕಾಶಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಅನುಭವದ ನುಡಿಗಳಿಗಾಗಿ ನಾವು ಋಣಿಗಳಾಗಿದ್ದೇವೆ ಮೇಡಮ್. ನಮ್ಮ ಸಂಸ್ಥೆಯಲ್ಲೇ ಸೇವೆ ಸಲ್ಲಿಸಿ ಮುಂದೆ ಸಾಮಾಜಿಕ ಹಿತಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡವರು ಶ್ರೀ ರಮೇಶ್ ರವರು. ಅವರನ್ನು ಸನ್ಮಾನಿಸುವುದರಲ್ಲಿ ನಮಗೆಲ್ಲರಿಗೂ ಕೂಡ ಸಂಭ್ರಮವಿದೆ. ಶ್ರೀ ರಮೇಶ್ ರವರು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ದೇವಾನಂದ ಪೈ ಸರ್ ಅವರು ರಮೇಶ್ ರವರನ್ನು ಅಭಿನಂದಿಸಬೇಕು, ಸನ್ಮಾನಿಸಬೇಕು. ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಹಾಗೂ ಸತೀಶ್ ಭಟ್ ಸರ್ ಅವರು ಕೂಡ ಕೈ ಜೋಡಿಸಿಕೊಳ್ಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಶ್ರೀ ರಮೇಶ್ ರವರಿಗೆ ಇವರ ಸನ್ಮಾನ ಪತ್ರವನ್ನು ಶ್ರೀ ರವಿರಾಜ್ ರವರು ವಾಚಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಪ್ರಾಂಶುಪಾಲರಾಗಿ ಅದೇ ರೀತಿಯಲ್ಲಿ ನಮ್ಮ ಹೆಮ್ಮೆಯ ಯಕ್ಷಗಾನ ಕಲಾವಿದರಾಗಿ ಲೇಖಕರಾಗಿ ಬಹಳಷ್ಟು ಖ್ಯಾತಿಯನ್ನು ಹೊಂದಿದವರು. ಅವರನ್ನು ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿಯವರು ವಿಶೇಷವಾಗಿ ಸನ್ಮಾನಿಸಬೇಕು. ಅದೇ ರೀತಿಯಲ್ಲಿ ಅವರೊಂದಿಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ದೇವಾನಂದ ಪೈಗಳು ಹಾಗೂ ಕಾರ್ಯದರ್ಶಿಗಳಾದ ಸತೀಶ್ ಭಟ್ ಸರ್ ಕೂಡ ಸೇರಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ಪರಮೇಶ್ವರಿ ಮೇಡಮ್ ರವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಅವರನ್ನು ಕೂಡ ಸನ್ಮಾನಿಸಬೇಕು ಎಂದು ನಾನು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಲ್ಲೂ ಕೇಳಿಕೊಳ್ತಾ ಇದ್ದೇನೆ. ಮೇಡಮ್ ಸುಶೀಲಾರವರು ಕೂಡ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಶ್ರೀ ವಿಠಲ್ ದಾಸ್ ಲೀಲಾಧರ್ ಸರ್ ಅವರು ದಯವಿಟ್ಟು ಮೇಡಮ್ ಸುಶೀಲಾರವರನ್ನು, ಮೇಡಮ್ ಪರಮೇಶ್ವರಿಯವರನ್ನು ಸನ್ಮಾನಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಜಿ ವಿ ಶೆಣಾಯ್ ಸರ್, ನೀವು ಕೂಡ ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಬೇಕು. ಶ್ರೀ ಯು ಡಿ ನಾಯಕ್ ಸರ್ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಇಲ್ಲ, ಶ್ರೀಮತಿ ಭಾಮಾ ಟೀಚರ್ ಹಾಗೂ ಶ್ರೀಮತಿ ಯೋಗೇಶ್ವಿನಿ ಇವರನ್ನು ಸನ್ಮಾನ ಪೀಠಕ್ಕೆ ಕರೆದು ತರಬೇಕು ಎಂದು ಚಂದ್ರಿಕಾ ಮೇಡಮ್ ಅಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಭಾಮಾ ಟೀಚರ್ ಹಾಗೂ ಯೋಗೇಶ್ವಿನಿಯವರು ಕೂಡ ನಮ್ಮ ಸಂಸ್ಥೆಗೆ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದವರು, ಶಿಕ್ಷಕರಾಗಿ ಜನಮನ್ನಣೆಯನ್ನು ಪಡೆದುಕೊಂಡವರು. ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಬಹಳಷ್ಟು ಕಾಲ ಸೇವೆ ಸಲ್ಲಿಸಿ ಈ ಸಂಸ್ಥೆಯ ಹೆಸರನ್ನು ಉನ್ನತವಾಗಿ ಏರಿಸಿದವರು ಡಾಕ್ಟರ್ ಮಂಜುಳಾ ಮೇಡಮ್ ರವರು. ಅವರನ್ನು ಶ್ರೀ ಗಿರೀಶ್ ರವರು ಸನ್ಮಾನ ಪೀಠಕ್ಕೆ ಕರೆದು ತರಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪ್ರೊಫೆಸರ್ ಪುಷ್ಪಲತಾ BK ಅವರು ಕೂಡ ಬೆಸೆಂಟ್ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾಗಿದ್ದುಕೊಂಡು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು. ಅವರನ್ನು ಕೂಡ ಸನ್ಮಾನ ಪೀಠಕ್ಕೆ ಕರೆದು ತರಬೇಕು ಅಂತೇಳಿ ಶ್ರೀ ಗೌತಮ್ ಜ್ಯೋತ್ಸ್ನರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಮಂಜುಳಾ KT ಮೇಡಮ್
ರವರು ನಮ್ಮ ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಆಂಗ್ಲ ವಿಭಾಗದ ಉಪನ್ಯಾಸಕರಾಗಿದ್ದುಕೊಂಡು ಅನಂತರ ಬಹಳಷ್ಟು ಸಮಯ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರು ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಳಬೇಕು. ಅವರೊಂದಿಗೆ ಪ್ರೊಫೆಸರ್ ಪುಷ್ಪಲತಾ BK ಕೂಡ ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಮಣೇಲ್ ಅಣ್ಣಪ್ಪ ನಾಯಕ್ ಸರ್ ತಾವು ಇವರಿಬ್ಬರನ್ನು ಸನ್ಮಾನಿಸಬೇಕು ಎಂದು ವಿಶೇಷವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗೌತಮ್ ಜ್ಯೋತ್ಸ್ನಾ ಹಾಗೂ ಶ್ರೀ ಗಿರೀಶ್ ದಯವಿಟ್ಟು ಪ್ರೊಫೆಸರ್ ಪುಷ್ಪಲತಾ BK ಹಾಗೂ ಡಾಕ್ಟರ್ ಮಂಜುಳಾ KT ಅವರನ್ನು ಸನ್ಮಾನ ಪೀಠದ ಕಡೆಗೆ ಕರೆದು ತರಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರಾಂಶುಪಾಲರುಗಳಾದಂತಹ ಡಾಕ್ಟರ್ ಮಂಜುಳಾ KT ಹಾಗೂ ಪ್ರೊಫೆಸರ್ ಪುಷ್ಪಲತಾ BK ಅವರನ್ನು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಮಣೇಲ್ ಅಣ್ಣಪ್ಪ ನಾಯಕರು ತಮ್ಮ ದಿವ್ಯ ಹಸ್ತದಿಂದ ಸನ್ಮಾನಿಸಬೇಕು ಎಂದು ವಿಶೇಷವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಶ್ಯಾಮ್ ಸುಂದರ್ ಕಾಮತ್ ಸರ್ ತಾವು ಕೂಡ ಸೇರಿಕೊಳ್ಬೇಕು. ನಮ್ಮ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂತಹವರು ಮೇಡಮ್ ಫ್ಲೇವಿಯಾ ಹಾಗೂ ಮೇಡಮ್ ಇಂದಿರಾದೇವಿಯವರು. ದಯವಿಟ್ಟು ನೀವು ಸನ್ಮಾನ ಪೀಠವನ್ನು ಅಲಂಕರಿಸಿ. ಡಾಕ್ಟರ್ ಸುಧಾ, ಡಾಕ್ಟರ್ ಅನುರಾಧ ದಯವಿಟ್ಟು ಅವರನ್ನು ಸನ್ಮಾನ ಪೀಠಕ್ಕೆ ಕರೆದು ತರಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ನಗರ್ ನಾರಾಯಣ ಶೆಣಿಯವರು ನಮ್ಮ ಹೆಮ್ಮೆ ಸಂಸ್ಥೆಯ ಸದಸ್ಯರು ಹೌದು, ಬೆಸೆಂಟ್ ಸಂಧ್ಯಾ ಕಾಲೇಜಿನ ಸಂಚಾಲಕರು ಹೌದು. ಸರ್ ದಯವಿಟ್ಟು ನೀವು ಕೂಡ ಸನ್ಮಾನದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಸರ್ ದಯವಿಟ್ಟು. ಸುರೇಶ್ ಮಲ್ಯ ಸರ್ ದಯವಿಟ್ಟು ಸನ್ಮಾನ ಸಮಾರಂಭದಲ್ಲಿ ನೀವು ಕೂಡ ಜೊತೆಗೂಡಬೇಕು, ಕೈ ಜೋಡಿಸಿಕೊಳ್ಳಬೇಕು. ನಮ್ಮ ಹೆಮ್ಮೆಯ ಪ್ರಾಧ್ಯಾಪಕರುಗಳನ್ನು ಸನ್ಮಾನಿಸಬೇಕು ಎಂದು ಪ್ರತ್ಯೇಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಯೋಗೀಶ್ವಿನಿ ಬೆಸೆಂಟ್ ಆಯ್ತಾ? ಸರಿ. ಶ್ರೀಮತಿ ನಳಿನಿ ಮೇಡಮ್, ಡಾಕ್ಟರ್ ನಳಿನಿ ಹಾಗೂ ಶ್ರೀಮತಿ ಕನಕ ಮೇಡಮ್ ಬೆಸೆಂಟ್ ಪದವಿ ಪೂರ್ವ ಕಾಲೇಜಿನ ಶ್ರೀಮತಿ ಚಂದ್ರಪ್ರಭಾ ಮೇಡಮ್, ನಗರ ನಾರಾಯಣ ಶೆಣೈ ಸರ್ ದಯವಿಟ್ಟು ಸೇರಿಕೊಳ್ಳಿ ಸರ್. ನಮಗೆ ಒಂದು ಹೆಮ್ಮೆ ಅಲ್ವಾ ಇದು, ಬಹಳ ದಯವಿಟ್ಟು. ಶ್ರೀಮತಿ ಶಾಂತಿ ಟೀಚರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ನಂದಿನಿ ಮೇಡಮ್ ರವರು ಕೂಡ ಶ್ರೀಮತಿ ಸುಮತಿ ಮೇಡಮ್ ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಮತಿ ಮೇಡಮ್,
ಬೆಸೆಂಟ್ ಪ್ರೌಢಶಾಲೆಯ ಹಿಂದಿ ಅಧ್ಯಾಪಕಿಯಾಗಿ ನಿವೃತ್ತರಾಗಿರುವಂತಹ ಶ್ರೀಮತಿ ರತ್ನಾವತಿ ಬೈಕಾಡಿ ಮೇಡಮ್, ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಿ. ವಿಶ್ವನಾಥ ಆಚಾರ್ ಸರ್ ಬೆಸೆಂಟ್ ಸಂಧ್ಯಾ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದು ನಿವೃತ್ತರಾದವರು. ಸರ್, ನೀವು ಕೂಡ ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಮೇಡಮ್ ಗ್ರೇಟಾ ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಇದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಪ್ರಾಧ್ಯಾಪಕರಿಗೂ ಕೂಡ, ಶಿಕ್ಷಕ ವೃಂದಗಳಿಗೂ, ಅದೇ ರೀತಿಯಲ್ಲಿ ಪ್ರಾಚಾರ್ಯ ಬಂಧುಗಳಿಗೂ ನಾವು ಋಣಿಗಳಾಗಿದ್ದೇವೆ. ನೀವು ಆಯುರಾರೋಗ್ಯ ಸಂಪತ್ತಿನಿಂದ ಇನ್ನಷ್ಟು ಕಾಲ ಈ ಸಂಸ್ಥೆಯ ಏಳಿಗೆಗೆ ಪ್ರಾರ್ಥಿಸುತ್ತಾ ಇರಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಮೇಡಮ್ ಗ್ರೆಟ್ಟರ್ ಅವರು ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ಕಾಲ ಚಿತ್ರಕಲಾ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರನ್ನು ಸನ್ಮಾನಿಸುವಂತಹ ಒಂದು ಸುಸಂದರ್ಭ ನಮಗೆ ಒದಗಿ ಬಂದಿದೆ. ಮಣೇಲ್ ಶ್ರೀನಿವಾಸ್ ನಾಯಕರಂತಹ ಮಹಾನ್ ವ್ಯಕ್ತಿಗಳ ಚಿತ್ರವನ್ನು ಬರೆದಂತಹ ಮಹಾನ್ ವ್ಯಕ್ತಿ ನಮ್ಮ ಪ್ರೀತಿಯ ಗ್ರೆಟಾ ಮೇಡಮ್. ವಿಶ್ವನಾಥ್ ಆಚಾರ್ ಸರ್, ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಬೇಕು. ವಿಶ್ವನಾಥ್ ಆಚಾರ್ ಸರ್. We have a spectacular entertainment program waiting, and we wish and request the august audience to stay with us till the end of the program and appreciate the spectacular performance of our students. ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದಂತಹ RBI ಡೆಪ್ಯೂಟಿ ಗವರ್ನರ್ ಆಗಿದ್ದಂತಹ ಶ್ರೀ ವಿಠಲ್ ದಾಸ್ ಲೀಲಾಧರ್ ರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಹಾರೈಕೆಯ ನುಡಿಗಳನ್ನು ಆಡಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಬೆಸೆಂಟ್ ಶತಮಾನೋತ್ಸವದ ಝಲಕನ್ನ ಇನ್ನಷ್ಟು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ.
ಬ್ರೇಕ್ ನಂತರ ಬೆಸೆಂಟ್ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. 100 ವರ್ಷದ ಸಂಭ್ರಮಾಚರಣೆಯಲ್ಲಿರುವಂತಹ ಬೆಸೆಂಟ್ ಕಾಲೇಜಿನಲ್ಲಿ ಇನ್ನಷ್ಟು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡಲಾಯಿತು. ಅದರ ಝಲಕ್ ನಿಮ್ಮ ಮುಂದೆ. The motto of our institution was to give education at a very nominal price to the downtrodden of the society. Annie Wood was born in 1847. Dr. Besant was passionate about rights of the women and she was passionate about labor conditions. Dr. Annie Besant was invited to Mangalore to lay the foundation stone for a school hall. Dynamic leadership of Manelam Srinivas Naik, who was considered to be the architect of modern Besant institutions. ಸುಮಾರು 99 ವರ್ಷಗಳಲ್ಲಿ ನಮ್ಮ ಬೆಸೆಂಟ್ ಸಂಸ್ಥೆಗಳು ಯಾವ ರೀತಿಯಲ್ಲಿ ಮುಂದೆ ಬಂದಿದೆ ಅಂತ ಹೇಳಿದ್ರೆ The management of the Besant institutions have always kept pace with changing needs of the students. And every year we get very meritorious students. Non-discrimination by any definition, caste, class, creed, economic status and social standing has been the cardinal principle of student admission at the Besant institution. 2018 we are going to celebrate a centenary year for which our entire team is working on. I congratulate the team of English department who has taken this initiative to make a small documentary about the history and how we function in our college and how the association works. Besant institution have always remained committed towards the noble cause of true education. धीरेना धीरेना नित्तोम तनना धीरेना धीरेना नित्तोम तनना धीरेना धीरेना नित्तोम तनना धीरेना धीरेना उदन धीम तदन धीम तन धीरेना उदन धीम तदन धीम तन धीरेना धीम तनो धनो तनो धीरेना धीम तनो धनो तनो तोम तनना धीरेना धीरेना तोम तनना धीरेना धीरेना तोम तनना धीरेना धीरेना तोम तनना धीरेना धीरेना उदन
उदनदीं तधिरे ना उदनदीं तधिरे ना उदनदीं तधिरे ईश्वर ने किया इस अद्भुत ब्रह्मांड का निर्माण, जिसमें रखा कहीं अनमोल रतन। इन रत्नों में एक असाधारण अद्भुत रत्न है डॉक्टर एनी बेसेंट। गूंजी सी है सारी फिजा, जैसे बजती हो शहनाइयाँ, लहराती है महकी हवा, गुनगुनाती है तन्हाइयाँ। सब गाते हैं, सब ही मदहोश हैं, हम तुम क्यों खामोश हैं। साजे दिल छेड़ो ना, चुप हो क्यों गाओ ना, आओ ना, आओ ना, आओ ना, दिल में एक ऐसी आशा थी इनकी, अच्छा काम करके नाम बने, पहचान बने। इस कदर क्यों मुझे जरा जरा फूलों पे झड़ने लगा दिल मेरा, जरा जरा कांटों से लगने लगा दिल मेरा। मैं परेशान
परेशान परेशान परेशान आतिशे वो कहा मैं परेशान 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 रंजिशे है धुआं मैं परेशान 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 ख्वाहिशों का समा इच्छा थी इनकी एक ऐसा जीवन साथी मिले जो हर कदम पे इनका साथ दे दे तेरी बाहों में जो सुकून था मिला मैंने ढूंढा बहुत पर फिर ना मिला दुनिया छूना चाहे मुझको यूं जैसे उनकी सारी की सारी मैं दुनिया देखे रूप मेरा कोई ना जाने बेचारी मैं हाय टूटे सारे की सारी मैं तेरे इश्क में हुए आवारे मैं हाय टूटे सारे मैं तेरे इश्क में हुए आवारे मैं इस पुरुष प्रधान समाज में इनका सपना उड़ान नहीं भर पाया कोई सपना हर बंधन से इसने मुक्त पा लिया कोई रहे ना जब अपना जग सुना सुना लागे जग सुना सुना लागे रे जिस मकसद से वो दुनिया पर आए उसे पाने के लिए 7 समुंदर पार कर लिया
सात समंदर के इस पार उसका सोच को मंजिल मिल गई, उसका सपने को पल मिल गई। दीवारें ऊंची है, गलियां है तंग, लंबी डगर है पर हिम्मत है संग, पाँव पिछाले हैं सांसें बुलंद, लड़ने चली हूँ आजादी की जंग। आजाद है जीना मुझे, बेखौफ आजाद है रहना मुझे, रीति की जंजीरें खा गई जंग, न्याय के मंदिर भी हो गए भंग, जमाना चले ना चले मेरे संग, बोलूंगी हल्ला आवाज दबंग। बेखौफ आजाद है कहना मुझे, बेखौफ आजाद है रहना मुझे। ऐसे थी इनकी अद्भुत कहानी जिसका साहस और हिम्मत ने हर स्त्री को एक नया सोच दी। बेसेंट विद्या संस्था का स्थापन करके ये एक मिसाल बन गई। मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल वंगा, विंध्य हिमाचल यमुना गंगा उच्छल जलधि तरंगा, तव शुभ नामे जागे तव शुभ आशीष माहे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे। 100 ವರ್ಷದ ಸಂಭ್ರಮಾಚರಣೆಯಲ್ಲಿರುವಂತಹ ಬೆಸೆಂಟ್ ಕಾಲೇಜಿನಲ್ಲಿ ನೀವು ನೋಡಿದಂತಹ ಸಾಕಷ್ಟು ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಲಾಯಿತು. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.